ಸಿರಿ ಆಚರಣೆಯ ಬದಲಾವಣೆಯ ಬಗೆಗೆ ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಅನೇಕ ಪ್ರಶ್ನೆಗಳನ್ನು ನಮ್ಮ ವಕ್ತೃಗಳಲ್ಲಿ ಕೇಳಿದ್ದೇನೆ. ಯಾಕಂದರೆ ನಾನು ಒಂದು 10-20 ಆಲಡೆಗಳಲ್ಲಿ ತಿರುಗಿದ್ದೇನೆ. ಅನೇಕ ವರ್ಷ ನಾನು ಕ್ಷೇತ್ರೀಯ ಅಧ್ಯಯನ ಮಾಡಿದಾಗ ಒಂದು ಕಾಲದ 1980-90 ದಶಕದಲ್ಲಿ ಒಂದೊಂದು ಆಲಡೆಗಳಲ್ಲಿ 100-200 ಸಿರಿಗಳು ಕುಮಾರರು ಇದ್ದಂಥ ಜಾಗದಲ್ಲಿ ಈಗ 2-3 ಕುಮಾರರಿದ್ದಾರೆ. ಅದು ಕೂಡ ಅವರಿಗೆ ಒಂದು ರೀತಿಯ ಸಂಭಾವನೆಯನ್ನು ಕೊಟ್ಟು ದರ್ಶನಾವೇಶಕ್ಕೆ ಕರೆಸುವಂಥ ಸ್ಥಿತಿ ಬಂದಿದೆ. ಯಾಕೆ ಈ ರೀತಿ ಸಿರಿಗಳಲ್ಲಿ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಅಂತ ನಾನು ಕೇಳಿದೆ. ಇದು ಒಂದು ಕಾಲದಲ್ಲಿ ನಿಂತೇ ಹೋಗ್ಬೋದು ಅಂತ ಕೇಳಿದಾಗ ಅವರು ಹೇಳ್ತಾರೆ, ಸಿರಿಯ ಆರಾಧನೆ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಸಿರಿಯನ್ನು ಬ್ರಹ್ಮದೇವರೇ ವರಪ್ರಸಾದದ ಮೂಲಕ ತುಳುನಾಡಿಗೆ ಕಳಿಸಿದ್ದು. ತುಳುನಾಡು ಇರುವ ತನಕ ಸಿರಿ ಈ ಜಾಗದಲ್ಲಿ ಇದ್ದೇ ಇರ್ತಾಳೆ. ಸಿರಿ ತನ್ನ ಪ್ರಭಾವವನ್ನು ತೋರಿಸ್ತಾಳೆ. ಸಂಖ್ಯೆ ನಮಗೆ ಲೆಕ್ಕಾಚಾರ ಅಲ್ಲ. ಸಿರಿಗೆ ಬೇಕಾ ಅಂತ ಹೇಳಿದರೆ ಯಾರ ಮೇಲೆ ಕೂಡ ಅವಳು ದೃಷ್ಟಿ ಹಾರಿಸ್ತಾಳೆ ಮತ್ತು ಅವಳು ತನ್ನ ಸೇವೆಗೆ ತೆಗೆದುಕೊಳ್ತಾಳೆ. ಅನೇಕ ಹೆಣ್ಣು ಮಕ್ಕಳ ಮೈ ಮೇಲೆ ದರ್ಶನಾವೇಶ ಬಂದಿದೆ. ಅನೇಕ ಮದುವೆ ಆಗದ ಹೆಣ್ಣು ಮಕ್ಕಳ ಮೇಲೆ ಕೂಡ ದರ್ಶನಾವೇಶ ಇವತ್ತಿಗೂ ಕೂಡ ಬರ್ತಾ ಇದೆ. ಆದರೆ ಸಾರ್ವಜನಿಕವಾಗಿ ಅವರು ದರ್ಶನಾವೇಶಕ್ಕೆ ನಿಲ್ಲುವುದಕ್ಕೆ ಅವರು ಸ್ವಲ್ಪ ನಾಚಿಕೆ ಪಡೋದರಿಂದ ಅವರು ಕೈ ಹರಿಕೆ ಹಾಕಿ ಅವರು ಹೋಗ್ತಾ ಇದ್ದಾರೆ. ಕೈ ಪರಕೆ ಎನ್ನುವಂಥದ್ದು ಅದು ತಾತ್ಕಾಲಿಕವಾದಂತಹ ಒಂದು ಏನು ಹೇಳ್ತೇವೆ ಪರಿಹಾರವೇ ಹೊರತು ಅದು ಶಾಶ್ವತ ಅಲ್ಲ. ಒಂದಲ್ಲ ಒಂದು ದಿವಸ ಈ ಕೈ ಪರಕೆ ಹಾಕಿ ಹೋದವರು ಮತ್ತೆ ಅವರಿಗೆ ಉಲ್ಬಣಾಗಿ ಅವರು ಆಲಡೆಯಲ್ಲಿ ಬಂದು ನಿಲ್ಲೇಬೇಕು, ನಿಂತೇ ನಿಲ್ತಾರೆ. ಹಾಗಾಗಿ ಸಂಖ್ಯೆ ಕಡಿಮೆ ಇದೆ ಎನ್ನುವಂಥದ್ದು ಸಿರಿ ಆಚರಣೆ ನಿಲ್ಲುವುದಕ್ಕೆ ಎನ್ನುವಂಥದ್ದು ಅದು ಕಾರಣ ಅಲ್ಲ. ಅದು ಖಂಡಿತ ಒಂದಲ್ಲ ಒಂದು ದಿವಸ ಅದು ಜಾಸ್ತಿ ಆಗಿಯೇ ಆಗುತ್ತೆ. ಮತ್ತು ಅಂಥ ಸಂದರ್ಭಗಳು ಬಂದಾಗ ಬೇಲಿಯ ತುಣಕ್ಕಾದರೂ ದರ್ಶನಾವೇಶ ಬರುತ್ತೆ, ನೀವು ಹೌದಾ ಅಲ್ವಾ ನೋಡಿ ಎನ್ನುವಂಥ ಮಾತನ್ನು ಕೂಡ ಈ ವಕ್ತೃಗಳು ಹೇಳಿದ ಕಾರಣ ಈ ರೀತಿಯ ಬದಲಾವಣೆಗಳು ಅದು ಟೆಂಪರರಿ ಎನ್ನುವಂಥದ್ದು. ಯಾಕಂದರೆ ಮತ್ತು ಒಂದು ಕುಟುಂಬದಲ್ಲಿ ಯಾವತ್ತೂ ಕೂಡ ಸಿರಿಗೆ ಏನು ಹೇಳ್ತೇವೆ ನಾವು ಒಬ್ಬರಲ್ಲಿ ಮೈ ಮೇಲೆ ಆವೇಶ ಬಂದಾಗ ಅದು ಅವರು ಸತ್ತು ಹೋಗಬೇಕಾದರೆ ಅವರು ಇದ್ದು ಹೋಗೋದಿಲ್ಲ. ಅವರು ಹೋದಾಗ ಅವರ ಕುಟುಂಬದಲ್ಲಿ ಬೇರೆಯವರಿಗೆ ಅದು ಬಂದೇ ಬರುತ್ತೆ. ಹಾಗಾಗಿ ಈ ಪ್ರಾಯದ 80 ವರ್ಷದ 85 ವರ್ಷದ ಹೆಂಗಸರೆಲ್ಲ, ಅಮ್ಮ ನಿಮಗೆ ಇಷ್ಟು ಕಷ್ಟ ಆಗ್ತದೆಲ್ಲ, ನೀವು ಯಾಕೆ ಬರ್ತೀರಿ ಅಂತ ಹೇಳಿದಾಗ, ಇಲ್ಲ ಅಣ್ಣ, ನಾನು ಮಾಡದಿದ್ದರೆ ನನ್ನ ಕುಟುಂಬದಲ್ಲಿ ಇನ್ನೂ ಯಾವುದೋ ಒಂದು ಹೆಣ್ಣು ಮಗುವಿಗೆ ಬರುತ್ತೆ ಅದು. ಹಾಗಾಗಿ ನಾನು ನನ್ನ ಕೈಕಾಲಿಗೆ ಸುಖ ಇರುವಷ್ಟು ಕೂಡ ನಾನು ಇದು ಮಾಡೋಣ ಎನ್ನುವಂಥ ಮಾತನ್ನು ಹೇಳಿದೆ. ಹಾಗಾಗಿ ಸಿರಿ ಆರಾಧನೆ ಎನ್ನುವಂಥದ್ದು ಅದು ನಿಲ್ಲುತ್ತೆ ಎನ್ನುವುದನ್ನು ಯಾವತ್ತೂ ಕೂಡ ನಮ್ಮ ಸಿರಿ ಆರಾಧನೆಯಲ್ಲಿ ಭಾಗವಹಿಸುವ ವಕ್ತೃಗಳು ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಅವರು ಸಿದ್ಧರಿಲ್ಲ. ಅದು ಖಂಡಿತ ಈ ಪರಂಪರೆ ಮುಂದುವರಿಯುತ್ತೆ. ಅದು ತುಳುನಾಡು ಇರುವ ತನಕ ಮುಂದುವರಿಯುತ್ತೆ. ಇದನ್ನು ಚೆಮ್ಮಿನ ಪಟ್ಟೆಯಲ್ಲಿ ಬರೆದಿಡಿ ಎನ್ನುವಂಥ ಮಾತನ್ನು ಕೂಡ ನನಗೆ ವಕ್ತೃಗಳು ಹೇಳಿದ ಕಾರಣ ಈ ಮಾತನ್ನು ನಾನು ಇಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದರೆ ಯಾರು ಅಂತ ಗೊತ್ತಿಲ್ಲ ನಮಗೆ. ಅದು ಯಾರ ಮೈ ಮೇಲೆ ಕೂಡ ಪ್ರಕಟ ಆಗ್ಬೋದು, ಯಾರ ಮನೆಯಲ್ಲಿ ಕೂಡ ಪ್ರಕಟ ಆಗ್ಬೋದು. ಈ ಹೆಣ್ಣು ಮಕ್ಕಳ ಮೈ ಮೇಲೆ ಪ್ರಕಟ ಆದಾಗ ಆರಂಭದಲ್ಲಿ ಅದು ಏನು ಅಂತ ಗೊತ್ತಿರುವುದಿಲ್ಲ. ಬೇರೆ ಬೇರೆ ಕಡೆಯಲ್ಲಿ ಕೇಳಿ ನೋಡ್ತಾರೆ. ಕೊನೆಗೆ ಅದು ಕುಮಾರನಲ್ಲಿಗೆ ಬರುತ್ತೆ. ಕುಮಾರನನ್ನು ಕರೆಸ್ತಾರೆ ಮನೆಯವರು. ಕರೆದು ಬರ್ತಾನೆ. ಕುಮಾರ ಬಂದು ನೋಡ್ತಾನೆ. ಅವನಿಗೆ ಮೇಲ್ಮಟ್ಟದ ಲಕ್ಷಣಗಳನ್ನು ನೋಡಿದಾಗ ಇದು ಸಿರಿಗೆ ಸಂಬಂಧಿಸಿದ ಒಂದು ಕೇಸ ಅಥವಾ ಭಿನ್ನವ ಅಂತ ಗೊತ್ತಾಗುತ್ತೆ. ಸಿರಿಗೆ ಸಂಬಂಧಿಸಿದ ಕೇಸ್ ಆದರೆ ಸಿರಿ ಆರಾಧನೆಯ ಮುಖ್ಯ ಪಾತ್ರಗಳಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ಅವಳು ಗುರುತಿಸಿಕೊಳ್ತಾಳ ಎನ್ನುವುದನ್ನು ನೋಡ್ತಾನೆ. ಅವಳು ಗುರುತಿಸಿಕೊಂಡ್ರೆ ನಾನು ಇಂಥದ್ದು ಸಿರಿ ಹೌದು, ನಾನು ಸೊನ್ನೆ ಹೌದು, ನಾನು ಗಿಂಡೆ ಹೌದು, ನಾನು ಅಬ್ಬಯದ ಹೌದು, ದಾರೆ ಹೌದು ಎನ್ನುವಂಥದ್ದು ಗೊತ್ತಾದರೆ ಹೇಳ್ತಾ ಇದ್ದಾನೆ, ನೀವು ಇವಳನ್ನು ಇವಳ ಮೂಲ ಆಲಡೆ ಯಾವುದಂತ ನೋಡಿಬಿಟ್ಟು ಅಲ್ಲಿಗೆ ಕರ್ಕೊಂಡು ಬನ್ನಿ, ಅಲ್ಲಿ ಇವಳಿಗೆ ದಲಿಯ ಕೊಡುವ ಅಂತ. ಇವಳಿಗೆ ದಲಿಯ ಆಚರಣೆಯ ಸಂದರ್ಭದಲ್ಲಿ ದಲಿಯಕ್ಕೆ ನಿಲ್ಲುವ ಅಷ್ಟು ಇದಿಲ್ಲ, ಅದು ಮತ್ತೆ ಮತ್ತೆ ಉಲ್ಬಣ ಆಗುತ್ತೆ ಅಂತ ಹೇಳಿದರೆ ಅವರನ್ನು ಮನೆಗೆ ಕರೆಸಿ ಇಲ್ಲೆಚ್ಚಿದ ದಲಿಯ ಅಂತ ಹಾಕ್ತಾರೆ. ಕುಮಾರ ಮತ್ತು ಅನುಭವಿ ಸಿರಿಗಳು ಬಂದು ಮನೆಯಲ್ಲೇ ಅವಳಿಗೆ ಇದು ದರ್ಶನಾವೇಶ ಕೊಟ್ಟು ಅವಳನ್ನು ದಲಿಯಕ್ಕೆ ಸೇರಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಇದನ್ನು ಇಲ್ಲೆಚ್ಚಿದ ದಲಿಯ ಅಂತ ಅದು ಬೇರೆ ಬೇರೆ ಕಡೆಯಲ್ಲಿ ಆಗುತ್ತೆ. ಹಾಗಾಗಿ ಸಿರಿ ಯಾರ ಮೇಲೆ ಪ್ರಕಟ ಆಗುತ್ತೆ ಗೊತ್ತಿರುವುದಿಲ್ಲ. ಅದು ಅವರ ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ ಇದ್ದು, ಅಜ್ಜಿಗೋ ಯಾರಿಗೆ ಇತ್ತು, ಆನಂತರ ಮಧ್ಯೆ ಬ್ಲ್ಯಾಂಕ್ ಆಗಿದೆ ಅಂತೇಳಿ ಇದ್ದಕ್ಕಿದ್ದ ಹಾಗೆ ಒಂದು ಹುಡುಗಿಯ ಮೈ ಮೇಲೆ ಪ್ರಕಟ ಆಗ್ಬೋದು ಅದು. ಹಾಗಾಗಿ ಅದು ಯಾರ ಮೈ ಮೇಲೆ ಬರುತ್ತೆ, ಯಾರ ಮೈ ಮೇಲೆ ಬರುವುದಿಲ್ಲ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅನೇಕ ಯುವಕರಿಗೆ
ಕುಮಾರ ಮತ್ತು ಸಿರಿಗಳು ಅಬ್ಬಯ ದಾರ ಸೊನ್ನೆ ಗಿಂಡೆ ಮೈ ಮೇಲೆ ಬರುವಂಥದ್ದು ಇದೆ. ಬಟ್ ಸಾರ್ವಜನಿಕವಾಗಿ ಅವರು ಕಾಣಿಸ್ಕೊಳ್ಳೋದಿಲ್ಲ. ಯಾಕಂದರೆ ಮದುವೆ ಆಗಬೇಕಾದಂಥ ಹುಡುಗಿಯರು ಅವರಿಗೂ ಕೂಡ ಈ ಕುಮಾರರು ಮತ್ತು ಆಚರಣೆಯಲ್ಲಿ ಪಾಲ್ಗೊಳ್ಳುವಂಥ ಹಿರಿಯ ಹೆಂಗಸರೆಲ್ಲ ಸೇರಿಬಿಟ್ಟು ಅವರಿಗೆ ಅದರಿಂದ ವಿನಾಯಿತಿ ಕೊಡ್ತಾರೆ. ಯಾಕಂದರೆ ಮದುವೆ ಆಗಬೇಕಲ್ಲ ತಾನೇ, ನಾಳೆ ದರ್ಶನಾವೇಶ ಬರುವಂಥ ಹುಡುಗಿಯನ್ನು ಯಾರು ಮದುವೆ ಆಗ್ತಾರೆ. ಹಾಗಾಗಿ ಆ ಒಂದು ವಿನಾಯಿತಿ ಕೊಟ್ಟು ಕೈಪರಕ್ಕೆ ಹಾಕಿ ತಾತ್ಕಾಲಿಕವಾದಂಥ ಶಮನವನ್ನು ಕೊಡುವಂಥ ಒಂದು ಕೆಲಸವನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾರೆ. ಬಟ್ ಸಿರಿಯ ಆಚರಣೆ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಿಲ್ಲಿಲ್ಲ, ಬಹುತೇಕವಾಗಿ ಅದು ನಡೀತಾ ಇದೆ. ಕಮ್ಯುನಿಟಿ ಅಂತಲ್ಲಿ ಯಾವುದು ಕಮ್ಯುನಿಟಿ ಮೇಲೆ ಬರ್ಬೋದು, ಬ್ರಾಹ್ಮಣೇತರ ಯಾವುದು ಕಮಿಟಿಯಲ್ಲಿ ಬರ್ಬೋದು. ಬ್ರಾಹ್ಮಣರ ಮೈ ಮೇಲೆ ಸಿರಿ ಪ್ರಕಟ ಆಗುವುದು ನಾನು ಕಾಣಲಿಲ್ಲ, ನನಗೆ ಗೊತ್ತಿಲ್ಲ. ಅದು ಬಂಟರು, ಪೂಜಾರಿಗಳು, ಮೊಗವೀರರು, ಕುಲಾಲರು, ಪರಿಶಿಷ್ಟ ಜಾತಿಯವರು ಎಲ್ಲರ ಮೈ ಮೇಲೆ ಕೂಡ ಬರುತ್ತೆ ಸಿರಿಗಳು. ಯಾರು ಅಂತ ಜಾತಿಯ ಪ್ರಶ್ನೆ ಅಲ್ಲ. ಬಟ್ ಅವರಿಗೆ ಆಲಡೆಗಳಲ್ಲಿ ಆಯಾಯ ಸ್ಥಾನಮಾನ ಇದೆ. ಅಲ್ಲಲ್ಲ, ಅವರು ಆಯಾಯ ಅವರ ಮೂಲ ಆಲಡೆ ಅಂತ ಇದೆ. ಒಬ್ಬಳ ಮೈ ಮೇಲೆ ಸಿರಿ ಪ್ರಕಟ ಆದಾಗ ನಿನ್ನ ಆಲಡೆ ಯಾವುದು ಅಂತ ಕೇಳ್ತಾರೆ. ಆ ಆಲಡೆಗೆ ಅವಳು ಹೋಗಬೇಕು. ಈಗ ಬೇರೆ ಬೇರೆ ಕಡೆಗೆ ಬೇರೆ ಬೇರೆಯವ್ರನ್ನ ಕರೆಸ್ತಾರೆ, ಅನುಭವಿ ಸಿರಿ ಕುಮಾರರನ್ನು ಕರೆಸ್ತಾರೆ. ಈಗ ಒಬ್ಬ ಕುಮಾರ ಅಂತ ಇದ್ದರೆ ಅವನ ಅಧೀನದಲ್ಲಿ ಅನೇಕ ಸಿರಿಗಳಿರ್ತಾರೆ. ಅವು ಎಲ್ಲಿಗೆಲ್ಲ ಹೋಗ್ತಾನೆ ಅಲ್ಲಿಗೆಲ್ಲ ಈ ಸಿರಿಗಳನ್ನು ಕರ್ಕೊಂಡು ಹೋಗ್ತಾನೆ. ಅವರಿಗೊಂದು ಸಂಭಾವನೆ ಎಲ್ಲ ಕೊಡ್ತಾರೆ. ಮೊದಲೆಲ್ಲ ಇದು ಒಂದು ದರ್ಶನಾವೇಶದ ರೀತಿಯಲ್ಲಿದ್ದರೆ ಈಗ ಒಂದು ಸಂಭಾವನೆ ಕೊಡ್ತಾರೆ. ಯಾಕಂದರೆ ರಾತ್ರಿ ಪೂರ್ತಿ ಪಾಪ ಕಷ್ಟಪಡ್ತಾರೆ ಅವರು, ಅದಕ್ಕೊಂದು ಸಂಭಾವನೆ ಅಂತ ಇದೆ. ಬಟ್ ಈಗ ಕೆಲವರನ್ನೆಲ್ಲ ಕೆಲವು ಆಲಡೆಗಳಲ್ಲಿ ಹೆಚ್ಚು ಸಿರಿಗಳಿಲ್ಲ, ಅಲ್ಲಿಗೆ ಬೇರೆ ಕಡೆಯಿಂದ ಕರೆಸ್ತಾರೆ. ಬಟ್ ಒಬ್ಬಳು ಸಿರಿಗೆ ಆರಂಭ ಆದರೆ ಅವಳ ಮೂಲ ಆಲಡೆ ಎಲ್ಲಿ ಅಂತ ನೋಡಿ ಅಲ್ಲಿಗೆ ಅವಳು ಹೋಗಿ ಸೇವೆ ಸಲ್ಲಿಸ್ತಾಳೆ. ಅದು ಬಿಟ್ಟು ಬೇರೆ ಎಲ್ಲಿಗೂ ಹೋಗುವುದಿಲ್ಲ. ಹಾಗೆ ಕ್ರಮ. ಈ ಸಿರಿ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಲಡೆಗಳಲ್ಲಿ ಒಬ್ಬ ಮೂಲ ಕುಮಾರ ಅಂತ ಇರ್ತಾರೆ. ಅವರ ಜೊತೆಗೆ ಒತ್ತು ಕುಮಾರರಿರ್ತಾರೆ, ಮತ್ತು ಅನುಭವಿ ಸಿರಿಗಳಿರ್ತಾರೆ, ಮತ್ತು ಅನನುಭವಿ ಸಿರಿಗಳಿರ್ತಾರೆ. ಈಗ ಮೂಲ ಕುಮಾರನ ಮುಖ್ಯವಾಗಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಇರುತ್ತೆ. ಅಲ್ಲಿ ಅವರಿಗೆ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಅವರಿಗೆ ಆರಂಭದಲ್ಲೇ ದರ್ಶನವೇಶ ಆಗುತ್ತೆ. ದರ್ಶನವೇಶ ಆಗಿ ಅವರು ಸಿರಿಯ ಸಂಧಿಯನ್ನು ಹಾಡೋದಕ್ಕೆ ಆರಂಭ ಮಾಡ್ತಾರೆ. ಆನಂತರ ಅವರ ಜೊತೆಗಿರುವಂಥ ಒತ್ತು ಕುಮಾರರಿಗೆ ಅವರು ಹಿಂಗಾರದ ಹಾಳೆಯನ್ನು ಕೊಡ್ತಾರೆ. ಅವರಿಗೂ ದರ್ಶನವೇಶ ಆಗುತ್ತೆ. ಆನಂತರ ಅಲ್ಲಿ ಸ್ವಲ್ಪ ಹೊತ್ತು ದರ್ಶನವೇಶ ಮುಗಿಸಿ ಸಿರಿಯ ಒಂದು ಸಂಧಿಯನ್ನು ಹಾಡ್ತಾ ಅವರು ಮತ್ತೆ ದಲಿಯಕ್ಕೆ ಬರ್ತಾರೆ. ದಲಿಯಕ್ಕೆ ಬರುವಾಗ ಎಲ್ಲ ಸಿರಿಗಳಿಗೂ ಕೂಡ ದರ್ಶನವೇಶ ಆರಂಭ ಆಗುತ್ತೆ. ಸಿರಿಯ ಸಂಧಿಗಳನ್ನು ಹೇಳ್ತಾ ದರ್ಶನವೇಶ ಆಗುತ್ತೆ. ಅವರ ಕೈಗೆ ಒಬ್ಬೊಬ್ಬರಿಗೆ ಈ ಹಿಂಗಾರದ ಹಾಳೆಯನ್ನು ಪುರ್ಪವನ್ನು ಕೊಡ್ತಾ ಬರ್ತಾರೆ ಅವರು. ಮತ್ತು ಎಲ್ಲರಿಗೂ ಕೂಡ ದರ್ಶನವೇಶ ಆಗುತ್ತೆ. ದರ್ಶನವೇಶ ಆಗಿ ಸಿರಿಯ ಸಂಧಿಯನ್ನು ಹೇಳ್ತಾ ಅವರು ಮುಖಾಮುಖಿಯಾಗಿ ಒಬ್ಬರಿಗೊಬ್ಬರು ಸಂಭಾಷಣೆ ಮಾಡ್ತಾ ಅವರವರ ಕಷ್ಟ ಸುಖಗಳನ್ನು ಹೇಳ್ತಾ ಇದು ಜಾತ್ರೆ ನಡೀತಾ ಇರ್ತದೆ. ಮತ್ತು ಹೀಗೆ ನಡೀತಾ ಇದ್ದಾಗ ಒಂದು ಭಾಗದಲ್ಲಿ ಈ ಮೂಲಕುಮಾರನಿಗೆ ಈ ಕೇಳುವ ಒಂದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೇಳುವವರು ಇರ್ತಾರೆ. ಅವರು ಬಂದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೇಳ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಹುಡುಗನಿಗೋ ಹುಡುಗಿಗೋ ಮೈ ಮೇಲೆ ಆವೇಶ ಬಂದ ವಿಚಾರವನ್ನು ಕೇಳ್ತಾನೆ. ಅಲ್ಲಿ ವಿಚಾರಿಸ್ತಾನೆ ಕುಮಾರ, ನಿನ್ನ ಮೈ ಮೇಲೆ ಇರುವಂಥದ್ದು ಯಾವುದು ಪ್ರಕಟ ಆಗಿರುವಂಥದ್ದು, ಅದು ಕುಮಾರನೋ, ಸೊನ್ನೆಯೋ, ಗಿಂಡೆಯೋ, ಸಿರಿಯೋ, ಅಬ್ಬಗನೋ, ತಾರಗನೋ ಅಂತ. ಅದಕ್ಕೆ ಬಾಯಿ ಬೀಗ ತೆಗೆಸುವುದು ಅಂತ. ಬಾಯಿ ಬೀಗ ದೆಪ್ಪವನು, ಬಾಯಿ ಜಪ್ಪವನು ಅಂತಲೇ ಹೆಸರು. ಬಾಯಿ ಬೀಗ ತೆಗೆಸುವುದು, ಬಾಯಿ ಬೀಗ ತೆಗೆದು ನನ್ನಲ್ಲಿ ಮಾತನಾಡುವು ಅಂತ ಹೇಳ್ತಾನೆ. ಕೆಲವು ಶಕ್ತಿಗಳು ಹೇಳ್ತವೆ ನನ್ನ ಮೈ ಮೇಲೆ ಪ್ರಕಟ ಆಗಿರುವಂಥದ್ದು ಇಂಥದ್ದು ಅಂತ. ಕೆಲವು ಶಕ್ತಿಗಳು ಹೇಳೋದಿಲ್ಲ. ಆಗ ಸ್ವಲ್ಪ ಮಟ್ಟಿನ ಈ ಫೋರ್ಸನ್ನು, ಬಲವನ್ನು ಉಪಯೋಗಿಸುವಂಥದ್ದು ಕೂಡ ಇದೆ. ಯಾವುದು ಮೂಲಕುಮಾರ ಜುಟ್ಟಲ್ಲಿ ಹಿಡಿಯುವಂಥದ್ದು, ಅಲುಗಾಡಿಸುವಂಥದ್ದು, ಪಿಂಗಾರದಿಂದ ಹೊಡೆಯುವಂಥದ್ದೆಲ್ಲ ಇದೆ. ಬಹುಶಃ ನಮ್ಮ ಹಿರಿಯ ಅನುಭವಿ ಸಿರಿಗಳೆಲ್ಲ ಯಾವುದೇ ಸಂದರ್ಭದಲ್ಲಿ ಸ್ಮೃತಿ ತಪ್ಪಿದಾಗ ಮಾತ್ರ ಅವಳ ಹಿಂಗಾರದ ಹಾಳೆಯಲ್ಲಿ ಹಿಡಿಬಹುದೇ ಹೊರತು ಯಾವುದೇ ಸಿರಿಗಳ ಮೈ ಮೇಲೆ ಕೈ ಹಾಕಿ ಮಾತನಾಡಬಾರದು ಎನ್ನುವಂಥ ಒಂದು ಡಿಸ್ಟೆನ್ಸಲ್ಲೇ ಮಾತಾಡಬೇಕೆನ್ನುವಂಥ ಅನುಭವಗಳನ್ನು ಹೇಳ್ತೇವೆ. ಇತ್ತೀಚಿನ ದಿನಗಳಲ್ಲಿ ಸಿರಿಗಳ ಮೈ ಮೇಲೆ ಕುಮಾರ ಕೈ ಹಾಕುವಂಥದ್ದು, ಹೆಗಲ ಮೇಲೆ ಕೈ ಹಾಕುವಂಥದ್ದು, ತಲೆ ಮೇಲೆ ಕೈ ಹಾಕುವಂಥದ್ದು ಇತ್ತೀಚೆಗಳನ್ನೆಲ್ಲ ನಾವು ನೋಡ್ತೇವೆ. ಬಟ್ ಅನುಭವಿ ಸಿರಿಕುಮಾರರು ಆ ರೀತಿಯ ವಿಚಾರಗಳನ್ನು ಆಕ್ಷೇಪಿಸ್ತಾರೆ. ಯಾಕಂದರೆ ಅವರು ಪರಸ್ತ್ರೀ ತಾನೇ. ಯಾವುದೇ ಸಿರಿಯಾಗಲಿ ಕುಮಾರರಾಗಲಿ ಬಳಗಾಗಲಿ ಅವರನ್ನು ದೂರದಲ್ಲೇ ನಿಂತು ಮಾತಾಡಿಸುವಂಥದ್ದು ಹಿಂದಿನ ಕ್ರಮ. ಬಟ್ ಈ ರೀತಿ ಇತ್ತೀಚಿನ ದಿನಗಳಲ್ಲಿ ನಡೆಯುವಂಥ ಕೆಲವು ಈ ರೀತಿಯ ಬೆಳವಣಿಗೆಗಳು ಅದು ಸರಿಯಲ್ಲ ಎನ್ನುವಂಥದ್ದನ್ನು ಹೇಳ್ತಾರೆ. ಕೊನೆಗೆ ಆಚರಣೆಯಲ್ಲಿ ಹಾಗಾಗಿ ಪುರ್ಪ ಹಿಡಿಯುವ ಅಲ್ಲಿಂದ ಪುರ್ಪ ಬಿಡುವ ತನಕ, ಬೆಳಿಗ್ಗೆ ಆಗುವಾಗ ಪುರ್ಪ ಬಿಡುವಂಥ ಕ್ರಮ, ಪುರ್ಪ ಬುಡ್ಪುನಿ ಅಂತಂದು. ಪುರ್ಪ ಪತ್ತುನಿ ದಲ್ಲಿಯೋಡುವಂಥದ್ದು ಪುರ್ಪ ಪತ್ತುನಿ ಮತ್ತು ಪುರ್ಪ ಬುಡ್ಪುನಿ. ಪುರ್ಪ ಹಿಡಿಯುವಂಥದ್ದು ಅದು ಈ ದೇವಸ್ಥಾನದ ಆವರಣದಿಂದ ಸ್ವಲ್ಪ ದೂರದಲ್ಲಿ
ಪಜಿಮಡಲ ಗುಂಡ ಅಂತ ಹಸಿ ಮಡಲಿನಿಂದ ಒಂದು ಗುಡಿಯ ರೂಪದಲ್ಲಿ ಮಾಡಿರ್ತಾರೆ. ಅದನ್ನೇ ನಾನು ಅಜ್ಜೆರೆ ದೂಪೆ ಅಂತ ಹೇಳಿದ್ದು, ಅಜ್ಜೆರೆ ಪಜಿಮಡಲ ಗುಂಡ. ಅಲ್ಲಿ ಅವರು ಎಲ್ಲರೂ ಮೂಲಕುಮಾರ, ಒತ್ತುಕುಮಾರ ಮತ್ತು ಸಿರಿಗಳನ್ನು ಇಟ್ಟುಕೊಂಡು ಅವಲ್ಲಿಗೆ ಹೋಗ್ತಾನೆ. 3 ಸುತ್ತ ಪ್ರದಕ್ಷಿಣೆ ಬರ್ತಾನೆ. ಒಬ್ಬೊಬ್ಬರಲ್ಲಿ ಪುರ್ಪ ಬಿಡಲಿಕ್ಕೆ ಹೇಳ್ತಾನೆ. ಆವಾಗ ಅವರೆಲ್ಲ ಅಜ್ಜನವರ ಸೂಕೆಯನ್ನು ಹೇಳ್ತಾ, ಪೂರ್ವವೃತ್ತಾಂತವನ್ನೆಲ್ಲ ಹೇಳ್ತಾ, ಅಜ್ಜರೆ ಸುಡಲೆ ಕಡದ ಕಂಡುಡು ಎಂಕಲ ಗವನದ ಪುರ್ಪ ಬುಡ್ಪ ಅಂತ ಹೇಳಿ ಅವರು ಈ ಪುರ್ಪವನ್ನಲ್ಲಿ ಈ ಪಜಿಮಡಲ ಗುಂಡಲ್ಲಿ ಬಿಡ್ತಾರೆ ಮತ್ತು ಅವರು ಅಪ್ರಜ್ಞಾ ಸ್ಥಿತಿಗೆ ಹೋಗ್ತಾರೆ, ಪ್ರಜ್ಞೆ ಕಳ್ಕೊಳ್ತಾರೆ ಅವರು. ಸೊ ಇದು ಎಲ್ಲರೂ ಕೂಡ ಮಾಡಿದ ನಂತರ ಕೊನೆಗೆ ಈ ಮೂಲಕುಮಾರ ಅಜ್ಜರೆಲ್ಲ ಪೂರ್ವವೃತ್ತಾಂತವನ್ನು ಹೇಳಿ ಪುರ್ಪ ಬಿಟ್ಟು ಅವನು ಕೂಡ ಪ್ರಜ್ಞೆಯನ್ನು ಕಳ್ಕೊಳ್ತಾನೆ ಮತ್ತು ಅವನನ್ನು ಎತ್ತಿಕೊಂಡು ಹೋಗ್ತಾರೆ. ಅಲ್ಲಿಗೆ ಇಡೀ ಸಿರಿಯ ಭಾಗ ಮುಕ್ತಾಯ ಆಗುತ್ತೆ. ಇದು ಆಚರಣೆಯ ಸ್ವರೂಪ ಅಲ್ಲಿ ಸಿರಿಯಲ್ಲಿರುವಂಥದ್ದು. ಇದು ಒಂದೇ ದಿವಸ ಬೆಳಿಗ್ಗೆ ಒಂದು 9 ಗಂಟೆಗೆ 10 ಗಂಟೆಗೆ ಆರಂಭ ಆದರೆ ಬೆಳಗಿನ ತನಕ ನಡೀತದೆ. ಕೆಲವು ಕಡೆಯಲ್ಲಿ ನಂದಿಗೋಣ ಬರುವಂಥದ್ದಿದೆ. ಈಗ ನೀವು ಇಲ್ಲಿ ಕಂಡೇವು ಅಲಡೆಗೆ ಹೋದರೆ ಈ ಸಿರಿಗಳ ಮಧ್ಯೆ ಒಂದು ನಂದಿಗೋಣ ಬರ್ತಾನೆ. ನಂದಿಗೋಣ ಬರುವಾಗ ಕೋಣನ ರೀತಿಯಲ್ಲೇ ಬರ್ತಾನೆ. ಅವ ಅಲ್ಲಿ ಇಲ್ಲಿ ಹಾಯೋದು, ಇದು ಮಾಡೋದು, ನಂದಿಗೋಣ ಭೇಟಿ, ಕುಮಾರ ನಂದಿಗೋಣ ಭೇಟಿ ಇದೆಲ್ಲ ನಡೀತದೆ ಇಲ್ಲಿ ಅಡೆಗೆ. ಕೆಲವು ಕಡೆಯಲ್ಲಿ ನಂದಿಗೋಣ ಬರುವಂಥ ಕ್ರಮ ಇರೋದಿಲ್ಲ. ಸಿರಿ ಕುಮಾರರ ದರ್ಶನಾವೇಶ ಮತ್ತು ಮುಕ್ತಾಯ. ಕೆಲವು ಕಡೆಯಲ್ಲಿ ಚೆನ್ನೆ ಆಡುವಂಥ ಅಬ್ಬಗದಾಗರಿರುವಂಥ, ನೀವು ಇಲ್ಲಿ ಯಾವುದು ಬೆಳ್ತಂಗಡಿ ತಾಲೂಕಿನ ಆಲಡೆಗೆ ಒಂದು ಹೆಸರಿದೆ, ನನಗೆ ಮರ್ತು ಹೋದೆ. ಅಲ್ಲಿ ಅಬ್ಬಗದಾರಗರು ಚೆನ್ನೆ ಆಡುವಂಥ ಒಂದು ಇದಿದೆ. ಚೆನ್ನೆ ಆಡಿ ಆ ಪಾಡ್ದನಗಳನ್ನು ಹೇಳ್ತಾ ಸೊನ್ನೆ ಗಿಂಡೆ ತಲೆಗೆ ಹೊಡೆಯುವಂಥ ಬಂದಾಗ ಕುಮಾರನ ಕೈಯಿಂದ ಎಳ್ಕೊಂಡು ಬಿಟ್ಟರೆ ಹೊಡೆದೇ ಬಿಡ್ತಾಳೆ. ಆ ರೀತಿ ಅವಶ್ಯಕ ಒಳಗೆ ಮತ್ತು ಕುಮಾರ ಅದನ್ನು ಎಳ್ಕೊಂಡು ಸಮಾಧಾನ ಮಾಡಿ ಅವರಿಬ್ಬರನ್ನು ಇದು ಮಾಡುವಂಥ ಸಂಭಾಷಣೆಯ ರೀತಿಯಲ್ಲಿ ಇದೆ ಅಂತ. ಆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಆ ಸಂದರ್ಭಕ್ಕೆ ಹೊಂದುವಂಥ ಪಾಡ್ದನಗಳನ್ನು ಹಾಡ್ತಾ ಇರ್ತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ಅವರು ಆವೇಶವನ್ನು ಹೊಂದುವಂಥದ್ದು, ಪ್ರೀತಿಯನ್ನು ಮಾತಾಡುವಂಥದ್ದು ಇತ್ಯಾದಿಗಳೆಲ್ಲ ನಡೀತಾ ಇರ್ತವೆ. ಹಾಗಾಗಿ ಇಡೀ ಆಚರಣೆ ಎನ್ನುವಂಥದ್ದರಲ್ಲಿ ಅನೇಕ ಭಾಗಗಳಿರ್ತವೆ. ಒಂದು ಪರಸ್ಪರ ನಾವೆಲ್ಲ ಒಂದೇ ಕುಟುಂಬದವರು ಎನ್ನುವಂಥ ಒಂದು ಸಂಬಂಧವನ್ನು ಸ್ಥಾಪಿಸುವಂಥದ್ದು, ಪರಸ್ಪರ ನನಗೆ ಈ ರೀತಿಯ ಶಿಕ್ಷೆಯನ್ನೆಲ್ಲ ಮನೆಯವರು ಕೊಟ್ಟರು ಅಂತ ಅವಳು ಆವೇಶಕ್ಕೆ ಹೋಗುವಂಥದ್ದು, ಅಥವಾ ತಾಯಿ ಮಗ, ಸೊಸೆಯಂದಿರು, ತಂಗಿ, ಅಕ್ಕ ಈ ಸಂಬಂಧಗಳನ್ನು ಸ್ಥಾಪಿಸಿಕೊಂಡು ಸಂಭಾಷಣೆ ಮಾಡುವಂಥದ್ದು, ಮತ್ತು ಮೈಮೇಲೆ ಬಂದವರನ್ನು ವಿಚಾರಣೆ ಮಾಡಿ ಅವರಿಗೆ ಸಾಂತ್ವನ ಹೇಳುವಂಥ ಭಾಗಗಳು. ಸೊ ಇವೆಲ್ಲ ಬೇರೆ 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 ಸೆಕ್ಷನ್ಸ್ಗಳು ಇಡೀ ರಾತ್ರಿ ನಡೀತಾ ಇರುತ್ತವೆ. ಅದು ಆಲಡೆಯಿಂದ ಆಲಡೆಗೆ ಬೇರೆ ಬೇರೆ ಇರುತ್ತೆ. ಸೊ ಇದು ಸಿರಿ ಆಚರಣೆಯ ಒಂದು ಸ್ವರೂಪ. ಸಿರಿಯನ್ನು ನಾವು ಯಾಕೆ ಒಂದು ಮಾದರಿ ಅಥವಾ ಒಂದು ಐಕಾನ್ ಅಂತ ಕರಿಬೋದು ಅಂತ ಹೇಳಿದರೆ, ಸಿರಿ ತನಗೆ ಎಲ್ಲಿ ಅನ್ಯಾಯ ಅಂತ ಕಂಡುಬರುತ್ತೋ ಅಲ್ಲಿ ಪ್ರತಿಭಟನೆಗೆ ಇಳಿತಾಳೆ ಅವಳು. ಯಾವತ್ತೂ ಕೂಡ ಯಾವುದೇ ಸಂದರ್ಭದಲ್ಲಿ ಅವಳು ಬಿಟ್ಟುಕೊಡೋದಿಲ್ಲ, ಯಾವುದನ್ನು ಕೂಡ ಅವಳು ವಿರೋಧಿಸ್ತಾಳೆ. ಉದಾಹರಣೆಗೆ ಕಾಂತಪುಂಜ ತನ್ನ ಗಂಡ ತನ್ನ ಅಜ್ಜನವರ ಸಾವಿನ ಸಂದರ್ಭದಲ್ಲಿ ಬರದಿದ್ದಾಗ ಕೂಡ ಅವಳು ಗಂಡನನ್ನು ವಿರೋಧಿಸಿದರು. ಪಂಚಾತಿಗೆ ಕಾಲದಲ್ಲಿ ಇದು ಮಾಡಿದಾಗ ಅವಳಿಗೆ ತೊಂದರೆ ಕೊಟ್ಟಾಗ ಕೂಡ ಅವಳು ವಿರೋಧಿಸಿದಳು. ಸಿರಿಯ ಒಟ್ಟು ಮಹತ್ವ ಏನಂತ ಹೇಳಿದರೆ, ನಾನು ದೇಶಾಂತರ ಹೋದರೂ ಕೂಡ ನಾನು ಸ್ವತಂತ್ರವಾಗಿರಬೇಕು, ಅದು ಸಿರಿಯ ಇದು. ಈ ವಿಚಾರವನ್ನು ನಾನು ಅನೇಕ ಸಿರಿಗಳಲ್ಲಿ ಕೇಳಿದ್ದೇನೆ. ಸಿರಿ ನೋಡಿ, ಕಾಂತಪುಂಜ ಸೂಳೆ ಸಿದ್ದುವಿನ ಜೊತೆಗೆ ಹೋದದ್ದಕ್ಕೆ ಅವಳಿಗೆ ಇದಾಯಿತು ಏನು, ಯಾಕೆ ಅವಳು ಸಿರಿ ಆ ರೀತಿಯಲ್ಲಿ? ಅವಾಗ ಅವರು ಈಗ ಖರ್ಗೆ ಶೆಟ್ಟಿ ಆಗಲಿ, ರಾಮಕ್ಕ ಆಗಲಿ ಅಥವಾ ಲೀಲಾ ಶೆಟ್ಟಿ ಆಗಲಿ, ಅವರ ಅಭಿಪ್ರಾಯ ಏನಂತ ಹೇಳಿದರೆ, ಇದು ನನ್ನ ಅಭಿಪ್ರಾಯ ಅಲ್ಲ, ನಾನು ಸಿರಿಗಳ ಅಭಿಪ್ರಾಯವನ್ನು ಹೇಳ್ತೇನೆ. ಈಗ ನೋಡಿ, ಸೂಳೆ ಸಿದ್ದುವಿನ ಜೊತೆಗೆ ಕಾಂತಪುಂಜ ಹೋದ ಎನ್ನುವುದಕ್ಕೆ ಸಿರಿ ಕೋಪಿಸಿಕೊಳ್ಳಬೇಕಾದಂಥ ವಿಚಾರಗಳಿಲ್ಲ. ಗಂಡಸರು ಕೆಸರಿದ್ದಲ್ಲಿ ತೊಳಿತಾರೆ, ನೀರಿದ್ದಲ್ಲಿ ತೊಳಿತಾರೆ. ಆದರೆ ಯಾವತ್ತೂ ತನ್ನ ಗಂಡ ಹೆಂಡತಿಯಾದವಳ ಕಷ್ಟಕ್ಕೆ ಒದಗಿ ಬರಲಿಲ್ವ, ಆಗ ಸಿರಿ ಸೆಟೆದು ನಿಲ್ತಾಳೆ. ಯಾಕಂದರೆ ಅಜ್ಜನ ಹೊರಗೆ ಮಾತು ಕೊಟ್ಟಿದ್ದಾನೆವ, ನಾನು ಮಣ್ಣನ್ನು ಹೆಣ್ಣನ್ನು ಧಾರೆ ಮಾಡಿ ಎಳೆದುಕೊಟ್ಟಿದ್ದೇನೆ, ಕಷ್ಟಗಳು ಬಂದಾಗ ನೀನು ಸತ್ಯನಾಪುರದ ಅರಮನೆಗೆ ನೆರ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿ ಅವ ಮದುವೆ ಆಗಿದ್ದಾನೆ. ಆಗ ಬರಲಿಲ್ಲ, ಆಗ ಸಿರಿ ಸಹಜವಾಗಿ ವಿರೋಧಿಸಿದ್ದಾಳೆ. ಇಂಥ ಸಂದರ್ಭಗಳು ಬಂದಾಗ ಸಹಜವಾಗಿ ಸಿರಿ ವಿರೋಧಿಸಿದ್ದಾಳೆ. ಮತ್ತು ಸಿರಿಯನ್ನು ಬರೇ ಶಾಪ ಕೊಡುವವಳು ಅಂತ ನಾವು ತಿಳ್ಕೊಳ್ಳೋದು ಬೇಡ. ಬೇರೆ ಬೇರೆ ಸಂದರ್ಭಗಳಲ್ಲಿ ಸಿರಿ ಒಳ್ಳೆಯದನ್ನು ಕೂಡ ಮಾಡ್ತಾ ಹೋಗಿದ್ದಾಳೆ. ಈಗ ಉದಾಹರಣೆಗೆ ನಾವು ನೋಡೋದಾದರೆ, ಕಾಂತಪುಂಜನಿಗೆ ನೀನು ಕುತ್ತಿಗೆ ನೇಗಿಲನ್ನು ಕಟ್ಟಿಕೊಂಡು ನೀನು ಭಿಕ್ಷೆ ಬೇಡ್ತಾ ಬಾ, ಆಗ ನಾನು ಚಂಡಿ ಕೈಯಲ್ಲಿ ನಿನಗೆ ಪುಂಡಿ ಭಿಕ್ಷೆ ಕೊಡ್ತೇನೆ ಎನ್ನುವಂಥ ಮಾತನ್ನು ಹೇಳಿ ಅವನಿಗೆ ಸುಡುಸುಕರಿ ಮಾಡಿದ ಶಾಪವನ್ನು ಕೊಡ್ತಾಳೆ. ಆದರೆ ಮತ್ತೆ ಅವ ಅದೇ ರೀತಿಯಲ್ಲಿ ಸಿರಿಯ ಕಡೆಗೆ ಬರ್ತಾನೆ ಕಾಂತಪುಂಜ.
ಅವನಿಗೆ ಭಾಳ ಕಷ್ಟ ಬರ್ತಾ ಇದ್ದಾರೆ. ಎಷ್ಟು ಅಂತೇಳಿದರೆ ನುಪ್ಪಿ ನುಪ್ಪುಗೂ ದಪ್ಪಿ ಎರುಕು ತತ್ವಾರ ಬತ್ತನು ಅಂತ ಬರುತ್ತದೆ. ಯಾವತ್ತೂ ಕೂಡ ಇದು ಚಿನ್ನದ ಬಟ್ಟಲಲ್ಲಿ ಬೆಳ್ಳಿಯ ಬಟ್ಟಲಲ್ಲಿ ಊಟ ಮಾಡ್ತಿದ್ದಂಥ ಕಾಂತಪುಂಜ ಈ ಬೈಯನ್ನು ಇದು ಮಾಡಿ ಬೈತಾರಿ ಅಂತ ಹೇಳ್ತೇವಲ್ಲ, ಅದರಲ್ಲಿ ಅದು ಮೂಗಿಗೆ ಕೊಂಡೋಗುವಾಗ ಮೂಗಿನ ವಾಸನೆಯಲ್ಲೇ ಅವನಿಗೆ ಉನ್ನದಂಥ ಸ್ಥಿತಿಯ ಅನ್ನವನ್ನು ತಿನ್ನುವಂಥ ಸಂದರ್ಭ ಬರುತ್ತೆ. ಭಿಕ್ಷೆ ಬೇಡಿದಾಗ ಯಾರೂ ಕೂಡ ಭಿಕ್ಷೆ ಕೊಡೋದಿಲ್ಲ. ಸಿರಿಗೆ ತೊಂದರೆ ಕೊಟ್ಟಿದ್ದಾನೆ ಇವನಿಗೆ ಭಿಕ್ಷೆ ಬೇಡಿ ಅಂತ. ಕೊನೆಗೆ ಕೊಟ್ರಾಡಿ ಕೊಡ್ಸರ ಆಳ್ವನೇ ಅಲ್ಲಿಗೆ ಬರ್ತಾನೆ. ಆಗ ಕೊಡ್ಸರ ಆಳ್ವರು ಭಾಳ ಆದರಿಂದ ನೋಡ್ತಾರೆ, ಚ ನೀವು ಈ ರೀತಿಯಲ್ಲಿ ಬರಬೇಡಿ, ಇರ್ಲ ಒಂಜಿ ಗುತ್ತದ ಮಾನಿ ಯಾಲ್ನ ಒಂಜಿ ಗುತ್ತದ ಈರ್ ಕೆಕ್ಕಲ್ಗೆ ನುಗನಾಯರು ಕಟ್ಟೊಂದು ಉಪ್ಪುಗೆಲ್ಗೆ ಜೋಲಿಗೆ ಪಾಡೊಂದು ಬರ್ತಾರತ್ತ, ನೀವು ಬರಬಾರ್ದು ಆ ರೀತಿಯಲ್ಲಿ ಅಂತ ಅದನ್ನೆಲ್ಲ ಬಿಸಾಡಿ ಕೊಡ್ಸರ ಆಳ್ವರು ಸಿರಿಯ ಮೊದಲ ಗಂಡ ಆದರೂ ಕೂಡ ಅವನು ಭಾಳ ಆದರದಿಂದ ಕೊಂಡು ಹೋಗಿ ಉಯ್ಯಾಲೆಯಲ್ಲಿ ಕೂರಿಸಿ ಅವನನ್ನು ಆದರಿಂದ ಸ್ವಾಗತಿಸ್ತಾರೆ ಮತ್ತು ಅವನಿಗೆ ಉಪಚಾರ ಮಾಡ್ತಾರೆ. ಕೊನೆಗೆ ಸಿರಿಗೆ ಹೇಳ್ತಾರೆ, ನೋಡು ನಿನ್ನ ಮೊದಲ ಗಂಡ ಬಂದಿದ್ದಾನೆ, ಅವನನ್ನು ಶಾಪ ವಿಮೋಚನೆಗೊಳಿಸು ಅಂತ ಹೇಳಿದಾಗ ಸಿರಿ ಅವನನ್ನು ಶಾಪ ವಿಮೋಚನೆಗೊಳಿಸ್ತಾಳೆ. ಹಾಗಾಗಿ ಸಿರಿಗೆ ಅನ್ಯಾಯ ಆದಾಗ ಅವಳು ಶಾಪ ಕೊಟ್ಟಿದ್ದಾಳೆ, ಒಳ್ಳೆಯ ಮನಸ್ಸು ತೋರಿದ ಶಾಪ ವಿಮೋಚನೆ ಕೂಡ ಮಾಡಿದ್ದಾಳೆ. ಅವಳು ಬೋಳದ ಕಾಡಿನಿಂದ ಹೋಗುವಾಗ ಇದು ಬಸಲೂರು ಅರಮನೆಯಲ್ಲಿ ಶಾಪ ಕೊಟ್ಟು ಅವಳು ದಾರಿಯಲ್ಲಿ ಬೋಳದ ಕಡೆಗೆ ಹೋಗುವ ಅನೇಕ ಮಂದಿ ಹೆಂಗಸರು ಸೀರೆಯನ್ನು ಉಪಚರಿಸ್ತಾರೆ. ಆಗೆಲ್ಲ ಅವರಿಗೆ ಒಳ್ಳೆಯ ಮಾತನ್ನು ಹೇಳ್ತಾ, ಈಗ ಒಬ್ಬಳು ಯಾವುದು ತರಕಾರಿಯ ಇದು ಒಬ್ಬಳು ಬಾಯಿ ಅವರಿಗೆ ಹೂವನ್ನು ಕೊಟ್ಟು ಮಲ್ಲಿಗೆ ಹೂವನ್ನು ಉಪಚರಿಸ ಮಾಡಿದಾಗ, ನೀನು ಎಲ್ಲಿ ಗುಡ್ಡದ ತುದಿಯಲ್ಲಿ ಕುಳಿತರೂ ಕೂಡ ಕೆರೆಂಗ್ ಮಾಡ್ತಾ ನೀನು ನಿನ್ನ ಜೀವನವನ್ನು ಸಾಗಿಸು ಅಂತ ಬೇರೆ ಬೇರೆ ಹೆಂಗಸರಿಗೆ ಬೇರೆ ಬೇರೆ ರೀತಿಯ ಒಂದು ಆಶೀರ್ವಾದಗಳನ್ನು ಕೊಡ್ತಾ ಸಿರಿ ಹೋಗಿದ್ದಾಳೆ. ಹಾಗಾಗಿ ಸಿರಿ ಬರೇ ಶಾಪ ಕೊಡುವವಳಲ್ಲ, ಖರ್ಚು ಮಾಡುವವಳಲ್ಲ, ತೊಂದರೆ ಕೊಡುವವಳಲ್ಲ, ವಿರೋಧಿಸುವವಳಲ್ಲ. ಅವಳಲ್ಲಿ ಅನೇಕ ಒಳ್ಳೆಯ ಗುಣಗಳು ಕೂಡ ಇದೆ. ಅನ್ಯಾಯ ಬಂದಾಗ ತೋರಿದಾಗ ಅವಳು ವಿರೋಧಿಸಿದ್ದಾಳೆ, ಒಳ್ಳೆಯದನ್ನು ತನ್ನ ಒಳ್ಳೆಯ ಇವುಗಳನ್ನು ಕೂಡ ತೋರಿಸಿದ್ದಾಳೆ. ಇದಕ್ಕೋಸ್ಕರ ಸಿರಿ ಐಕಾನ್ ಆಗಿದ್ದಾಳೆ ಅಂತ ಹೇಳ್ಬೋದು. ಅಧ್ಯಯನ ಮಾಡಿದ್ದಾರೆ. ಬಹುಶಃ ನನಗೆ ಕಾಣುವಂಥದ್ದು ಮೊದಲನೇ ಅಧ್ಯಯನ ಕಾಣುವಂಥದ್ದು ಪೀಟರ್ ಕ್ಲಾಸ್ 1970ರ ದಶಕದಲ್ಲಿ 80ರ ದಶಕದಲ್ಲಿ ಅವರು ಮಾಡಿರುವಂಥ ಕೆಲಸಗಳು ಮತ್ತು ಸಿರಿ ಆರಾಧನೆಯನ್ನು ಒಂದು ರೀತಿಯ ಮನೋವೈಜ್ಞಾನಿಕ ನೆಲೆಯಲ್ಲಿ ಅಧ್ಯಯನ ಮಾಡಿರುವಂಥದ್ದು. ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಅದನ್ನು ಈ ಪ್ರೊಫೆಸರ್ ಎ ವಿ ನಾಯ್ಡು ಮತ್ತು ಸುಭಾಷ್ ಚಂದ್ರ ಎನ್ನುವಂಥವರು ತುಳುವ ದರ್ಶನ ಎನ್ನುವಂಥ ಒಂದು ಪುಸ್ತಕ ಮಾಡಿ ಅದನ್ನು ಕನ್ನಡಕ್ಕೆ ಅನುವಾದಿಸಿ ಕೊಟ್ಟಿದ್ದಾರೆ. ಆನಂತರ ಹೈಡ್ರನ್ ಬ್ರೂಕ್ನರ್ ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ಸಿರಿಯ ಬಗೆಗೆ ಒಂದು ಸ್ವಲ್ಪ ಮಟ್ಟಿನ ಓರಲ್ ಎಪಿಕ್ ಪ್ರಾಜೆಕ್ಟಲ್ಲಿ ಸಿರಿಯ ಬಗ್ಗೆ ಕೆಲಸ ಮಾಡಿದ್ದಾರೆ. ಭಾಳ ದೊಡ್ಡ ಮಟ್ಟಿನ ಕೆಲಸ ಮಾಡಿದ್ದು ನನಗೆ ಕಾಣುವಂಥದ್ದು ಫಿನ್ಲ್ಯಾಂಡಿನ ಕಲೇಬಾಲ ಇನ್ಸ್ಟಿಟ್ಯೂಟ್ನ ಪ್ರೊಫೆಸರ್ ಲಾರಿ ಹಾಂಕೋ, ಅನೇಲಿ ಹಾಂಕೋ, ಮಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಬಿ ವಿವೇಕರೇ ಮತ್ತು ಚಿನ್ನಪ್ಪ ಗೌಡ ಮತ್ತು ಉಡುಪಿ RRCಯ ಹರಿದಾಸ್ ಭಟ್ರು ಮತ್ತು ಅವರ ತಂಡದವರು ಮಾಡಿರುವಂಥ ಸಿರಿ ಎಪಿಕ್ ಆ್ಯಸ್ ಪರ್ಫಾರ್ಮ್ಡ್ ಬೈ ಗೋಪಾಲ್ ನಾಯ್ಕ, ಅದು 2 ವಾಲ್ಯೂಮ್ಗಳಲ್ಲಿ ಬರುವಂಥ ಒಂದು ತುಳುವಿನ ಪಠ್ಯ. ಅದು ಇಂಟರ್ನ್ಯಾಷನಲ್ ಫೊನೆಟಿಕ್ಸ್ ಟ್ರಾನ್ಸ್ಲಿಟ್ರೇಷನ್ ಲಿಪ್ಯಂತರದ ಇದರಲ್ಲಿ ಕೊಟ್ಟದ್ದು ಮತ್ತು ಅದರ ಇಂಗ್ಲೀಷ್ ಅನುವಾದವನ್ನು ಕೊಟ್ಟು 2 ವಾಲ್ಯೂಮ್ಗಳಲ್ಲಿ ಬಂದದ್ದು. ಮತ್ತು ಟೆಕ್ಸ್ಚರೈಸೇಷನ್ ಆಫ್ ದಿ ಸಿರಿ ಎಪಿಕ್, ಅದರ ಪಠ್ಯೀಕರಣದ ಪ್ರಕ್ರಿಯೆಯನ್ನು ಕುರಿತಾದಂಥ ಒಂದು ವಾಲ್ಯೂಮ್. ಅದು ಕಳೆದ 1990ರ ದಶಕದಲ್ಲಿ ನಡೆದ ಭಾಳ ದೊಡ್ಡ ಕೆಲಸ. ಅದು ಮಾಚಾರು ಗೋಪಾಲ್ ನಾಯ್ಕನನ್ನು ಇಟ್ಟುಕೊಂಡು ಒಟ್ಟು ಸಿರಿಯ ಪಠ್ಯೀಕರಣ ಮಾಡಿರುವಂಥ ಒಂದು ರೀತಿ ಇದೆಯಲ್ಲ, ಅದು ಭಾಳ ದೊಡ್ಡ ಕೆಲಸ. ಹಾಗಾಗಿ ಅನೇಕ ವಿದ್ವಾಂಸರು ಅವರು ಬೇರೆ ಬೇರೆ ರೀತಿಯಲ್ಲಿ, ಈಗ ಪೀಟರ್ ಕ್ಲಾಸ್ ಅವರು ಮನೋವೈಜ್ಞಾನಿಕ ನೆಲೆಯಲ್ಲಿ ಅವರು ಅಧ್ಯಯನ ಮಾಡಿದ್ದಾರೆ. ಹಾಂಕೋ ಅವರದ್ದೊಂದು ಆಲೋಚನೆ ಇತ್ತು. ಈಗ ಇವರದ್ದು ಗೋಪಾಲ್ ನಾಯ್ಕರ ಒಂದು ಪಠ್ಯವನ್ನು ಅವರು ಸಂಗ್ರಹ ಮಾಡಿದ್ದಾರೆ. ಅವರಿಗೆ ಸಿರಿಯ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಬಟ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ಈ ವಿವೇಕ್ ರೈ, ಚಿನ್ನಪ್ಪ ಗೌಡರನ್ನೆಲ್ಲ ಇಟ್ಟುಕೊಂಡು ಭಾಳ ದೊಡ್ಡ ಕೆಲಸವನ್ನು ಅವರು ಮಾಡಿದ್ದಾರೆ. 10 ವರ್ಷದ ಕೆಲಸ. ಅವರಿಗೆ ಇನ್ನೂ ಕೂಡ ಒಂದು ಆಲೋಚನೆ ಇತ್ತು. ಈಗ ಈ ಸಿರಿ ಸಂಧಿಯನ್ನು, ಅದು ಬಂಟ ಮಹಿಳೆಯ ಕಥೆ ಆದ ಕಾರಣ ಬಂಟ ಮಹಿಳೆ ಹೇಗೆ ಹಾಡ್ತಾಳೆ, ಬಂಟ ಪುರುಷ ಹೇಗೆ ಹಾಡ್ತಾನೆ, ಬಂಟೇತರ ಮಹಿಳೆ ಹೇಗೆ ಹಾಡ್ತಾಳೆ, ಬಂಟೇತರ ಪುರುಷ ಹೇಗೆ ಹಾಡ್ತಾನೆ, ಅದರಲ್ಲಿ ಬರುವಂಥ ವ್ಯತ್ಯಾಸಗಳು ಏನು ಎನ್ನುವಂಥದ್ದನ್ನು ಅವರಿಗೆ ಕಾಣಬೇಕಾಗಿತ್ತು. ಆದರೆ ಗೋಪಾಲ್ ನಾಯ್ಕರ ಕೆಲಸ ಆದಾಗಲೇ ಕೂಡ ಅವರು 2002ನಲ್ಲಿ ಅವರು ತೀರಿಕೊಂಡ್ರು. ಅವರು ಮತ್ತೆ ಆ ಕೆಲಸ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಬಟ್ ಆ ಕೆಲಸವನ್ನು RRC ಮುಂದುವರಿಸಿತು. ಆ ತಂಡದಲ್ಲಿ ನಾನಿದ್ದೆ. ಹಾಗಾಗಿ ಬಂಟ ಪುರುಷ ಶಾಮಶೆಟ್ಟಿಯವರು ಹಾಡುವಂಥ ಸಿರಿ ಎಪಿಕನ್ನು ನಾವು ದಾಖಲಿಸಿ ಮಾಡಿಕೊಂಡೆವು. ಬಂಟ ಮಹಿಳೆ ಕರ್ಗಿಶೆಟ್ಟಿಯವರು ಹಾಡಿರುವಂಥ ಇದನ್ನು ನಾವು ದಾಖಲಿಸಿಕೊಂಡೆವು. ಬಂಟೇತರ ಮಹಿಳೆ ಕುಂಬಾರಕೊಪ್ಪದ ಇವರು ಯಾರು ನಮ್ಮ ರಾಮಕ್ಕ ಅವರು ಹಾಡಿರುವಂಥ ಇದನ್ನು, ಬಂಟೇತರ ಪುರುಷ ಗೋಪಾಲ್ ನಾಯ್ಕರು ಹಾಡಿರುವಂಥ ಟೆಕ್ಸ್ಟ್ ನಮ್ಮ ಮುಂದಿದೆ. ಹಾಗಾಗಿ 4 ಎಪಿಕ್ಗಳನ್ನು ಕೂಡ ನಾವು ಸಂಗ್ರಹಿಸಿದ್ದೇವೆ.
ಮತ್ತು ಅದು ಕೆಲವು ಎಪಿಗಳು ಟ್ರಾನ್ಸ್ಲಿಟ್ರೇಷನ್ ಆಗಿ ಲಿಪೀಕರಣ ಆಗಿ ಅದು ಆರ್ ಆರ್ ಸಿಯಲ್ಲಿದೆ, ಅದು ಮತ್ತೆ ಬೆಳಕಿಗೆ ಬರಲಿಲ್ಲ. ಆ್ಯಕ್ಚುಲಿ ಹಾಂಕೋವರ್ ಇರ್ತಿದ್ರೆ ಅದು ಎಲ್ಲ ಬೆಳಕಿಗೆ ಬಂದು ಬಹಳ ದೊಡ್ಡ ಕೆಲಸ ಆಗ್ತಾಯಿತ್ತು. ಮತ್ತು ಸಿರಿಯನ್ನು ಯಾವ ದೃಷ್ಟಿಕೋನದಿಂದ ಅಧ್ಯಯನ ಮಾಡ್ಬೋದು ಎನ್ನುವಂಥ ಬಹಳ ದೊಡ್ಡ ಅಧ್ಯಯನ ಒಂದು ಆಗಬೇಕಾಗಿತ್ತು. ಅದು ಪ್ರೊಫೆಸರ್ ಲಾರಿ ಹಾಂಕೋವರ್ 2002 ಇಸವಿಯಲ್ಲಿ ಪ್ರೊಫೆಸರ್ ಹರಿದಾಸ್ ಭಟ್ರು ತೀರ್ಕೊಂಡ್ರು. ಆಗ ಹಾಂಕೋವರಿಗೆ ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಆರ್ ಆರ್ ಸಿಯಲ್ಲಿ ಇದ್ದದ್ದು ಪ್ರೊಫೆಸರ್ ಕೂಶಿಯವರ ದೂರದೃಷ್ಟಿತ್ವದಿಂದ ಈ ಕೆಲಸಗಳೆಲ್ಲ ಆಗಿದೆ. ಆನಂತರ 2002 ಇಸವಿಯಲ್ಲಿ ಹಾಂಕೋವರು ತೀರ್ಕೊಂಡ್ರು. ಆನಂತರ ಮತ್ತೆ ಅದು ಆ ಕೆಲಸವನ್ನು ಮುಂದುವರಿಸುವವರು ಯಾರಿರಲಿಲ್ಲ. ಹಾಗಾಗಿ ಅದು ಅರ್ಧದಲ್ಲಿ ನಿಂತಿತ್ತು. ಹಾಗಾಗಿ ಸಿರಿ ಕೆಲಸ ಎನ್ನುವಂಥದ್ದು ಇಷ್ಟು ಪುಸ್ತಕಗಳ ಇಷ್ಟು ಕೃತಿಗಳ ರಚನೆ ಆದರೂ ಕೂಡ ಇಲ್ಲಿಗೆ ನಿಲ್ಲಿಲ್ಲ. ಇನ್ನೂ ಕೂಡ ಅಧ್ಯಯನ ಮಾಡುವಂಥದ್ದು ಅನೇಕ ಇದೆ. ಬೇರೆ ಬೇರೆ ಆ್ಯಂಗಲಲ್ಲಿ ಅಧ್ಯಯನ ಮಾಡುವಂಥದ್ದಿದೆ. ಈ ದೃಷ್ಟಿಕೋನಗಳಿಂದೆಲ್ಲ ನಾವು ಅಧ್ಯಯನ ಮಾಡ್ಬೋದು. ಅಂಥ ಸಂಶೋಧಕರು ಬರಬೇಕು, ಆಸಕ್ತರು ಬರಬೇಕು. ಮತ್ತು ಫೀಲ್ಡ್ನಲ್ಲಿ ಇನ್ನೂ ಕೂಡ ಅನೇಕ ಮಾಹಿತಿಗಳಿದ್ದಾವೆ. ನಾವು ಕಾಣದಿರುವಂಥದ್ದು, ನಾವು ನೋಡದಿರುವಂಥದ್ದು, ನಮ್ಮ ಗಮನಕ್ಕೆ ಬಾರದಿರುವಂಥದ್ದು ಮತ್ತು ಭಿನ್ನ ದೃಷ್ಟಿಕೋನಗಳಿಂದ ನೋಡುವಂಥ ಅನೇಕ ವಿಚಾರಗಳು ಕ್ಷೇತ್ರೀಯ ಅಧ್ಯಯನದ ಮೂಲಕ ನಮಗೆ ಸಿಗುತ್ತೆ. ಅದನ್ನು ಅಧ್ಯಯನ ಮಾಡುವಂಥ ಒಂದು ತಂಡ ಬರಬೇಕು. ಅದು ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಿಂದ ಬರಬೇಕದು. ಹೌದು, ಅವರು ತುಂಬ ಒಳ್ಳೆಯ ಖರ್ಗೆ ಶೆಟ್ಟಿಯವರು ಬಹಳ ಒಳ್ಳೆಯ ಇನ್ಫಾರ್ಮೆಂಟ್, ಬಹಳ ಅನುಭವಿ ಸಿರಿ ಅವರು. ಸುಮಾರು 40-45 ವರ್ಷ ಸಿರಿ ಆರಾಧನೆಯ ಒಳಹೊರಗನ್ನು ತಿಳ್ಕೊಂಡವರು. ಮತ್ತು ಸಿರಿಯ ಟೆಕ್ಸ್ಟ್ ಅವರಿಗೆ ಗೊತ್ತಿತ್ತು, ಸಿರಿ ಆರಾಧನೆಯ ಇದು ಗೊತ್ತಿತ್ತು. ಅದೇ ಅನೇಕ ನಾನು ಮಾತಾಡಿರುವಂಥ ವಿಚಾರಗಳು ಖರ್ಗೆಯನ್ನು ಆಧರಿಸಿಯೇ ನಾನು ಮಾತಾಡಿರುವಂಥದ್ದು. ಸಿರಿ ಆಚರಣೆ ಎನ್ನುವಂಥದ್ದು ಒಟ್ಟು ಸತ್ಯನಾಪುರದ ಅಜ್ಜನವರ ಸಾವಿನ ಆಚರಣೆ ಎನ್ನುವಂಥ ವಿಚಾರವನ್ನು ಹೇಳಿದವರು ನನಗೆ ಖರ್ಗೆ ಶೆಟ್ಟಿಯವರು. ಹಾಗಾಗಿ ಅವರು ಸಿರಿಯಾಗಿ, ಅನುಭವಿ ಸಿರಿಗಳಿಗೆ ದಲಿಯವನ್ನು ಕೊಟ್ಟವರಾಗಿ ಮತ್ತು ಒಬ್ಬರು ಸಂಶೋಧಕಿಯಾಗಿ ಖರ್ಗೆ ಶೆಟ್ಟಿಯವರು ಬಹಳ ಒಳ್ಳೆಯ ಒಬ್ಬರು ಇನ್ಫಾರ್ಮೆಂಟ್ ವಕ್ತೃ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅವರ ಜೊತೆಗೆ ನಾವು ಬೆಳ್ತಂಗಡಿ ತಾಲೂಕಿನಲ್ಲಿ ಅಳದಂಗಡಿ ಹತ್ತಿರ ಸುಮಾರು 4 ದಿವಸಗಳ ಕಾಲ ನಾವು ಅವರ ಇಡೀ ಟೆಕ್ಸ್ಟನ್ನು ನಾವು ದಾಖಲಿಸಿಕೊಂಡಿದ್ದೇವೆ. ಭಾಳ ಒಳ್ಳೆಯ ಹೆಂಗಸು, ಬಡತನದ ಹಿನ್ನೆಲೆಯಿಂದ ಬಂದವರು. ಬಟ್ ಈ ಆರಾಧನೆಯ ಬಗ್ಗೆ ತುಂಬ ಗೌರವ ಮತ್ತು ಆಸಕ್ತಿಯನ್ನು ಇಟ್ಟುಕೊಂಡಂಥ ಹೆಂಗಸು. ಮತ್ತು ಅವರು ಆ ಪರಂಪರೆಯಿಂದ ಬಂದಂಥ ನಡೆಗಳು ಏನಿದೆ ಅದು ಖರ್ಗೆಯವರಲ್ಲಿ ನಮಗೆ ಸಿಗುತ್ತೆ. ಈಗಿನ ಕುಮಾರರು ಮಾಡುವಂಥ ನಾಟಕೀಯ ಬೆಳವಣಿಗೆಗಳು ಖರ್ಗೆ ಶೆಟ್ಟಿಯವರಲ್ಲಿ ಇಲ್ಲ. ಮತ್ತು ಪ್ರತಿಯೊಂದು ವಿಚಾರವನ್ನು ಕೇಳಿದಾಗಲೂ ಕೂಡ ಅಥೆಂಟಿಕ್ ಆಗಿ ಉತ್ತರ ಕೊಡಬಲ್ಲಂಥ ಒಬ್ಬರು ಇನ್ಫಾರ್ಮೆಂಟ್ ಖರ್ಗೆ ಶೆಟ್ಟಿಯವರು. ನನಗೆ ತುಂಬ ಆಪ್ತರಾಗಿರುವಂಥವರು, ತುಂಬ ಖುಷಿ ಕೊಟ್ಟಂಥ ಒಬ್ಬರು ಇನ್ಫಾರ್ಮೆಂಟ್. ಅವರ ಸುತ್ತ ನಾನು ತುಂಬ ಕೆಲಸ ಮಾಡಿದ್ದೇನೆ. ಹಾಗಾಗಿ ಖರ್ಗೆ ಶೆಟ್ಟಿಯವರು ನಾನು ತುಂಬ ಗೌರವದಿಂದ ಕಾಣುವಂಥ ಒಬ್ಬ ಇನ್ಫಾರ್ಮೆಂಟ್ಗಳಲ್ಲಿ ಖರ್ಗೆ ಶೆಟ್ಟಿಯೊಬ್ಬರು. ಇವತ್ತಿಗೂ ಕೂಡ ನನಗೊಂದು ಫೋನ್ ಮಾಡ್ತಾರೆ ಖರ್ಗೆ ಶೆಟ್ಟಿಯವರು. ಯಾವ ಮೂಲೆಯಲ್ಲಿದ್ದರೂ ಕೂಡ ಅಣ್ಣ ಎಂಚೋಲಾರು ದೇವರ ಎಡ್ಡೆ ಮಾಲ್ಪಾಡ ಅಂತ ಹೇಳ್ತಾರೆ. ಅವರಿಗೂ ಕೂಡ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಒಂದು ಅವಕಾಶ ಸಿಕ್ಕಿದಾಗ ಅವರನ್ನು ಗುರುತಿಸುವಂಥ ಕೆಲಸಗಳನ್ನು ನಾವು ಕೂಡ ಮಾಡಿದ್ದೇವೆ. ಈಗ ಅಕಾಡೆಮಿ ಪ್ರಶಸ್ತಿಗಳಾಗಲಿ, ಮತ್ತು ಹಬ್ಬಕ್ಕ ಪುರಸ್ಕಾರ ಆಗಲಿ, ಮತ್ತು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಬಂದಾಗ ಅವರಿಗೆ ಇದಾಗಲಿ, ಅವರಿಗೆ ಒಂದು ಮಹಾಶಾಸನ ಸಿಗುವುದಕ್ಕೋಸ್ಕರ ಅವ್ರನ್ನ ಬೆಂಗಳೂರಿನವರೆಗೆ ಕಳಿಸಿ ನಾವು ಕೆಲಸ ಮಾಡಿದ್ದೇವೆ. ಬಟ್ ಅದು ಅವರಿಗೆ ಆಗಲಿಲ್ಲ ಪಾಪ. ಅದು ತುಂಬ ಕೆಲಸ ಮಾಡಿದ್ದೇವೆ ಅದರ ಹಿಂದುಗಡೆಯಿಂದ, ಬಟ್ ಆಗಲಿಲ್ಲ ಅವರಿಗೆ ಅದು. ಹಾಗಾಗಿ ಅವರಿಗೂ ಕೂಡ ಅವಕಾಶಗಳು ಸಿಕ್ಕಿದಾಗ ಬೇರೆ ಬೇರೆ ಅವಕಾಶಗಳನ್ನು ತೆಗೆದುಕೊಂತ ನಮ್ಮ ಮಿತಿಯ ಒಳಗಡೆ ಅದನ್ನು ಮಾಡಿದ್ದೇವೆ. ಎಲ್ಲವನ್ನು ಮಾಡಿದ್ದೇವೆ ಅಂತ ನಾವು ಹೇಳೋದಿಲ್ಲ. ಅವರಿಗೆ ಇನ್ನೂ ಕೂಡ ದೊಡ್ಡ ಪುರಸ್ಕಾರಗಳು ಸಿಗಬೇಕಾದಂಥ ಒಳ್ಳೆಯ ಇನ್ಫಾರ್ಮೆಂಟ್ ಅವರು. ಸಿರಿಯ ಬಗ್ಗೆ ಅಂದರೆ ನಾನು RRC ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ನಾನು ಕ್ಷೇತ್ರೀಯ ಅಧ್ಯಯನ ಮಾಡಿದಾಗ ಸಿರಿ ಕೂಡ ಒಂದಾಗಿತ್ತು. ಸಿರಿಯ ಬಗೆಗೆ ನಾವು ಅಲ್ಲಿ ಇಲ್ಲಿ ಕೆಲಸ ಮಾಡಿದೆವು. ಬಟ್ ಪ್ರೊಫೆಸರ್ ಲಾರಿ ಹಾಂಕೋ ಬಂದಾಗ ಖರ್ಗೆ ಶೆಟ್ಟಿ ಇವರು ಗೋಪಾಲ್ ನಾಯ್ಕರ ಕೆಲಸ ಮಾಡಿದಾಗ, ಅದು ಗೋಪಾಲ್ ನಾಯ್ಕರ ಕೆಲಸ ಆದ ನಂತರ ಉಳಿದ ಕೆಲಸಗಳು ಅದು ನಮ್ಮ ಮೇಲೆ ಹಾಕಿದ್ರು. ಯಾಕಂದರೆ ಗೋಪಾಲ್ ನಾಯ್ಕರ ಕೆಲಸದ ಹಾಗೆ 10 ವರ್ಷ ಬಂದು ಅವರಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಮಾಡೆಲನ್ನು ಮಾಡಿಕೊಟ್ಟಿದ್ದಾರೆ ಪ್ರೊಫೆಸರ್ ಲಾರಿ ಹಾಂಕೋ ಅವರು. ಸೊ ಇನ್ನು RRC ಅವರು ಈ ಕೆಲಸ ಯಾವುದು ಶಾಮಶೆಟ್ಟಿಯವರಾಗಲಿ, ಖರ್ಗೆ ಶೆಟ್ಟಿ ಆಗಲಿ, ರಾಮಕ್ಕ ಆಗಲಿ ಅಥವಾ ಇವರಾಗಲಿ ಅದನ್ನು ಅದೇ ಮಾಡೆಲಲ್ಲಿ ಇಟ್ಟುಕೊಂಡು RRC ಅವರು ಅದು ಮುಂದುವರಿಸಬೇಕು ಎನ್ನುವಂಥದ್ದು ಅವರ ಬಯಕೆ ಇತ್ತು. ಸಂದರ್ಭ ಸಿಕ್ಕಾಗ ಅವರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದರು. ಹಾಗಾಗಿ ಅದನ್ನು ದಾಖಲಿಸುವಂಥ ಮತ್ತು ಲಿಪೀಕರಣ ಮಾಡುವಂಥ ಕೆಲಸಗಳನ್ನು ನಾನು ಮಾಡಿದೆ. ಅದು RRCಯಲ್ಲಿ ಬಿದ್ದಿತ್ತು. ಹಾಂಕೋ ಅವರು ಮಾಡ್ತಾರೆ ಅಂತ ನಾನು ತಿಳ್ಕೊಂಡೆ, ಮಾಡಲಿಲ್ಲ. ಹಾಗಾಗಿ ಇಷ್ಟು 3 ಪಠ್ಯಗಳಿದ್ದಾವಲ್ಲ, ಅದರಲ್ಲಿ ಒಂದು ಒಳ್ಳೆಯ ಪಠ್ಯ, ಒಂದು ಸ್ತ್ರೀ ಪಠ್ಯವನ್ನು ಇಟ್ಟುಕೊಂಡು ಖರ್ಗೆ ಶೆಟ್ಟಿಯವರನ್ನು ಮಾಡುವಂಥ ನಾನು ಅದನ್ನು ಸಂಪಾದನೆ ಮಾಡಿಕೊಟ್ಟೆ. ಆನಂತರ 3 ಅನ್ಪಬ್ಲಿಷ್ಡ್ ಟೆಕ್ಸ್ಟ್ ಇತ್ತು, 5 ಪಬ್ಲಿಷ್ಡ್ ಟೆಕ್ಸ್ಟ್ ಇತ್ತು. ನಾನು RRCಯಿಂದ ರೆಟಕ್ಕೆ ನೋಡಬಾರ್ದು,
ಒಂದು ಒಂದು ತೌಲನಿಕವಾಗಿ ಯಾಕೆ ನೋಡಬಾರ್ದು ಅನ್ನುವಂಥ ನನಗೆ ಹೊಡಿತು. ಯಾಕಂದರೆ ಆ ಅನ್ಪಬ್ಲಿಷ್ಡ್ ಟೆಕ್ಸ್ಟನ್ನು ಯಾರು ನೋಡ್ತಾರೆ, ಯಾರಿಗೆ ಸಿಗುತ್ತೆ ನಮಗೆ ಗೊತ್ತಿಲ್ಲ ಅದು. ಸೊ ಯಾರಿಗಾದರೂ ಒಬ್ಬರ ಕೈಗೆ ಸಿಗಲಿ, ಅದು ಓದುಗರ ಕೈಗೆ ಸಿಗಲಿ ಅಂತ ಅದೊಂದು ತೌಲನಿಕ ಅಧ್ಯಯನ 8 ಪಠ್ಯಗಳನ್ನಿಟ್ಟುಕೊಂಡು ಮಾಡುವಂಥ ಸಿರಿ ಕಾವ್ಯಾಲೋಕನ ಕೃತಿಯನ್ನು ನಾನು ಮಾಡಿದೆ. ಹಾಗಾಗಿ ಸಿರಿಯ ಬಗೆಗೆ ಸಹಜವಾಗಿ ಆಸಕ್ತಿ ಹುಟ್ಟಿತು. ಆನಂತರ ಪೌಲಿನ ಶೂಸ್ಟರ್ ಲಾಯಲ್ ಅಂತ ಜರ್ಮನಿಯಿಂದ ಬಂದರು, ಹೈಡ್ರನ್ ಬ್ರೂಕ್ನರ್ ಬಂದರು. ಹಾಗಾಗಿ ಸಿರಿಯ ಒಳಗಡೆ ನಾವು ಪ್ರವೇಶ ಆದೆವು, ಅನೇಕ ಕ್ಷೇತ್ರ ಕಾರ್ಯಗಳನ್ನು ಮಾಡಿದೆವು. ಒಂದು 2 ಬಾರಿ 2015 ಮತ್ತು 2016ನಲ್ಲಿ ನಾನು ಜರ್ಮನಿಗೆ ಹೋದೆ. ಒಂದು 2 ತಿಂಗಳಲ್ಲಿ ಕೆಲಸ ಮಾಡಿದೆ. ಹಾಗಾಗಿ ಸಿರಿಯ ಒಳಗಡೆ ಕೆಲಸ ಮಾಡುವಂಥ ಅವಕಾಶಗಳು ಕೂಡ ಒದಗಿ ಬಂತು ನನಗೆ. ವಿದೇಶಿ ವಿದ್ವಾಂಸರ ಜೊತೆಗೆ ಕೆಲಸ ಮಾಡುವಂಥ ಅವಕಾಶ ಬಂತು. ಇದೆಲ್ಲವೂ ಕೂಡ ನನಗೆ ಸಿರಿಯ ಬಗೆಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ, ಸಿರಿಯ ಬಗೆಗೆ ಹೆಚ್ಚು ಅಧ್ಯಯನ ಮಾಡಲಿಕ್ಕೆ, ಕ್ಷೇತ್ರೀಯ ಅಧ್ಯಯನ ಮಾಡಲಿಕ್ಕೆ, ಸಿರಿಯನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡೋದಕ್ಕೆ ನನಗೆ ಸಹಕಾರಿಯಾಯಿತು. ಕ್ಷೇತ್ರೀಯ ಅಧ್ಯಯನ ಮಾಡಬೇಕು, ತುಂಬ ಕ್ಷೇತ್ರೀಯ ಅಧ್ಯಯನ ಮಾಡಬೇಕು. ಕ್ಷೇತ್ರೀಯ ಅಧ್ಯಯನ ಮಾಡಿ ಈಗಿರುವಂಥ ಪಠ್ಯಗಳ ಜೊತೆಗೆ, ಆಚರಣೆಗಳ ಜೊತೆಗೆ ಅವರದೊಂದು ತುಲನಾತ್ಮಕವಾಗಿ ಭಿನ್ನ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡುವಂಥ ಅನೇಕ ಅವಕಾಶಗಳಿದ್ದಾವೆ. ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡ್ಬೋದು ಅವರು. ಹೌದೌದು, ನಮ್ಮ ವಿಶ್ವವಿದ್ಯಾಲಯದಲ್ಲಿರುವಂಥ ವಿದ್ಯಾರ್ಥಿಗಳು, ವಿಶೇಷವಾಗಿ ಕನ್ನಡ ವಿಭಾಗದಲ್ಲಿ ಇರುವಂತಹ ಜಾನಪದ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳು ಇಂಥ ಕ್ಷೇತ್ರೀಯ ಅಧ್ಯಯನಗಳಿಗೆ ಹೆಚ್ಚು ತೆರೆದುಕೊಳ್ಬೇಕು ಮತ್ತು ದಾಖಲಾತಿಗಳನ್ನು ನಡೆಸಬೇಕು, ಹೆಚ್ಚು ಮಾಹಿತಿಗಳನ್ನು ತರಬೇಕು ಮತ್ತು ಬೇರೆ ಬೇರೆ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ ಮಾಡಬೇಕು ಮತ್ತು ವಿದ್ಯಾರ್ಥಿಗಳು ಕೂಡ ಹೆಚ್ಚು ಆಸಕ್ತಿಯಿಂದ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ.